ಪತಿದ ನಿನಾದ ಪತ್ರ ಆಯಿದೆ ನಾಡೊಮ್ಮೆ ಪುಗಾತೆ ಪಡೆಯ ಚಿತ್ರ ಪೆರ್ಮೆದ ವಚನ ತಂಡನ ಮಟ್ಟದು ಒತ್ತು ಸೇರಿದರು ನನ್ನ ಒಂದೇ ಪುಟ್ಟದ ಕಂಕಲಿನ ವಚನ ಸಂಕೀರ್ತನೆ ಶುರು ಆಯಿರೋದು ಅಂಚಾದ್ರೆ ನಮ್ಮನ ತುಳುವೇದ ದಿನದ ಪಡಿಗೆ ಪಚ್ಚೆ ತೇವಡ ಕಣ್ಣಗೆ ತೌಜನ್ ದಿನ ಪರಮ ಪವಿತ್ರವಾದ ತಡ್ಪಕ್ಕೆ ಬಿದ್ದ ಕಿನ್ಯ ಕಂಡದ ಮಲ್ಲ ಬಂಜಿದ ಆನೆ ಮೋನಿದ ಸ್ವಾಮಿನ ಸೊಗಿದ ನಾಟ ಸರ್ವ ವಿಘ್ನಗಳು ತಟ್ಟು ಪಾರಾವೇ ಪರ್ಪುಣಿಸಿದ ಹಿರಿಯ ಪಿರಿಯಾಗಲನ್ನ ನಂಬೋಳಿಗೆ ಜಲಕು ಅಂಚಿತ್ತಿನ ವಿಘ್ನ ವಿನಾಶಕ ವಿಘ್ನೇಶ್ವರನ ಪಾದ ಪದ್ಮಳಿಗೆ ಸುರುಕ ಅದು ಪುಟ್ಟಿಯೊಳಗ ಅಂಚಾದೆ ವಿಘ್ನೇಶ್ವರನ ಸುಗಿಪೂತನ ಬೆಂಡು ಆನೆ ಮೋನೆದ ಮುಳ್ಳಾಯೇ ಸುರುತ ಪೂಜೆ ಕೈಗೊನುನ ಗುರಿಗಾರೆ ಎನಿತ ಮಿತ್ ಕುಂದು ಲೋಕರುಮೆ ಮೆರೆಯುನ ಗಣಪತಿ ದೇವರೇ ಪಾದವು ಅಡ್ಡವು ಆದಿ ಬಂದಿದ್ದ ವಿಘ್ನ ವಿನಾಶಕ ವಿಘ್ನ ಮಾಗಡಿದ ಸೋಮನಾಥ ದೇವಿನ ಪಾದ ಪದ್ಮಳಿಗೆ ಸುರುಕಾದ ವಂದನೆ ಮಕ್ಕಳು ತಿಳಿತ 7ನೇ ದಿನದ ಸಂಧ್ಯಾ ಭಜನದ ಪರ್ವಕಾಲುಡು ನಮ್ಮೊಟ್ಟಿಗೆ ಪತ್ತು ಸೇರಿದ ಮಾನಂದಿದ ಮಲ್ಲ ಬಿದ್ದನಕ್ಕೆ ಶಬ್ದ ಪುಲ್ಪಡು ಎದುಕೊಂಡಿರೋಡಿದೆ ನಮ್ಮ ಮಂದಿರದ ಗುರುಕಾಲಯದಿಂದ ದಕ್ಷಿಣ ಕನ್ನಡ ಬಿಜೆಪಿದ ಜಿಲ್ಲಾಧ್ಯಕ್ಷರಾಗಿನ ಚಿತ್ರ ಸತೀಶ್ ಕಪ್ಪಳ ಪೊರ್ಲ ನೋಡಿ ಪುರ್ಪಡು 10 ಸೇರಿದ ಚಿತ್ರ ಮಾತೆಯಿಂದ ಎದುಕೊರೋಡು ಭಿನ್ನತೆ ಮತ್ತು ಪ್ರತಿಷ್ಠಾ ಮಹೋತ್ಸವದ 15ನೇ ವರ್ಷದ ಈ ಕಾರ್ಯಕ್ರಮದಲ್ಲಿ ಸಂಧ್ಯಾ ಭಜನಾ ಕಾರ್ಯಕ್ರಮದ 7ನೇ ದಿನ ಪ್ರಾರಂಭದ ದಿನಗಳಿಗೆ ವಜ್ರದೇವ ಸ್ವಾಮೀಜಿಯ ಮುಖಾಂತರ ಬೇರೆ ಬೇರೆ ಗಣ್ಯರ ಮಟ್ಟಿಗೆ ವಿಶೇಷವಾದ ಅಂದಾಜಿತ ಬೆಳಗಾದ ಸಂಧ್ಯಾ ಭಜನೆ ನಡೆಪಾದ ಈ ಒಂದು ಮಂದಿರ ಈ 7ನೇ ದಿನದ ಈ ಒಂದು ಸಂಧ್ಯಾ ಭಜನೆ ದೀಪದ ಪೂರ ನಮ್ಮನೆ ಮಂದಿರ ಮಂದಿರದ ಮಾತುಗಳೇ 15ನೇ ದಿನ ಹೆಚ್ಚು ಕಡಿಮೆ ಪ್ರತಿದಿನ 5 ದಂಪತಿಗಳನ್ನು ಮಾಡಿಕೊಳ್ಳುವಂತಹ ಒಂದು ಸಂಕಲ್ಪ ಯೋಚನೆ ಮಾಡಿದ್ದ ಪೂಜ್ಯ ವಜ್ರದೇವ ಸ್ವಾಮೀಜಿಗಳು ದಿನಕ್ಕೆ 15 ದಂಪತಿಗಳನ್ನು ಎದುರಿಗೆ ಹೋಗ್ತಾರೆ. 10 ಜನ ಬರದೆ 10 ಜನಕ್ಕೆ ಅವಕಾಶ ಹೋಗಲಿ ಸ್ವಾಭಾವಿಕವಾಗಿ 10 ಜನಕ್ಕೆ ಅವಕಾಶ ತಗೊಂಡಾಗ ವ್ಯಾವಹಾರಿಕವಾಗಿ ಯೋಚನೆ ಒಟ್ಟು ಮಾರ್ಗಜ ಪಾಲ್ಗೊಳ್ಳೋರು ಊಟ ಮಂದಿರಕ್ಕೆ ದಿನನಿತ್ಯ ತುಮಕೂರು ಏರುಪುರಿ ಮಂದಿರ ಕೆಲಸಕಾರ್ಯಗಳಲ್ಲಿ ಅದು ದೂರ ಬರೋದು ಪ್ರತಿಯೊಂದೆಲ್ಲ ಮಂದಿರದ ದೇವರ ಕೆಲಸದಲ್ಲಿ ಸಾಮಾನ್ಯವಾದ ಮಾದರಿಗಳ ಅವಕಾಶ ಆರ್ಥಿಕವಾದ ಗಟ್ಟಿಪಡೆ ಆರ್ಥಿಕವಾದ ಸಂವಿಧಾನಕ್ಕೆ ಮಾದರಿಗಳ ಅವಕಾಶ ಸಿಗಬಹುದು. ಕೇವಲ ಆರ್ಥಿಕವಾದ ಗಟ್ಟಿಗಳಲ್ಲಿ ಮಾತ್ರ ಸೀಮಿತವಾಗಿ ನಮ್ಮ ಉದ್ದೇಶವೇ ಈ ಒಂದು ಕಾರ್ಯಕ್ರಮದಲ್ಲಿ ಸಂಧ್ಯಾಭಜನದ ಕಾರ್ಯಕ್ರಮವನ್ನು ಇತರ ವಿಶೇಷವಾದ ಮಂದಿರದ ಎದುರು ಪ್ರಾಂತ್ಯ ಜಾಗರಣೆ ಮಂದಿರದ ದೇವರ ಹೇಗೆ ಸಮರ್ಪಣೆ ಮತ್ತು ರಕ್ಷಣ ಸೌಭಾಗ್ಯನ ದೇವರ ಮಾತೆಲ್ಲ ಒಳಗಾಗ ನೇಂದ ಇರ್ತಾರೆ ಮನಸ್ಸಿನಲ್ಲಿ ಎಟ್ಟೆ ಸಂದರ್ಭದಲ್ಲಿ ಸೇರಿದ ಸಂಧ್ಯಾಕಾಲದ ಭಜನೆ ಉಳಿಪಾಲ ಮುಖಾಂತರ 7ನೇ ದಿನದ ಭಜನೆ ಪ್ರತಿಯೊಂದು ದಿನ ಭಜನೆ ಸಂಧ್ಯಾ ಭಜನೆ ಮಾಡ್ತಾರೆ. ದಿನ ಪೂರ್ತಿ ವರ್ಷ ಪ್ರತಿದಿನ ಲೆಕ್ಕ ಭಜನೆ ವಾರ್ಷಿಕೋತ್ಸವ ಕಾರ್ಯಕ್ರಮ 5 ವಿಶೇಷವಾದ ಮಹಿಳೆಯರ ತಂಡದ ಮುಖಾಂತರ ಭಗವದ್ಗೀತಾ ನೃತ್ಯ ರೂಪದಲ್ಲಿ
ಈ ಥರದ ಒಂದು ಸಾಂಸ್ಕೃತಿಕ ಧಾರ್ಮಿಕ ಸಭಾ ಕಾರ್ಯಕ್ರಮಗಳು ಮಾಡಬಹುದು. ಒಟ್ಟು ಇವತ್ತು ಈ ಮಂದಿರದ ಚಟುವಟಿಕೆ ವಿಶೇಷವಾಗಿ 15 ಜನ ಇಲ್ಲಿ 15 ದಿನದ ಸಂಧ್ಯಾ ಭಜನೆಗೆ ಈ 7ನೇ ದಿನ 15 ಜನ ಈ ಒಂದು ಸಂಧ್ಯಾ ಭಜನದ ಉಳಿಬಾರ ಕೇಳಿದರೆ ಅತ್ಯಂತ ಸಂತೋಷವಿದೆ. ಈ ಸಂದರ್ಭದಲ್ಲಿ ವಿಶೇಷವಾದ ನಮ್ಮ ಒಕ್ಕಲಿಗ ಬ್ರಹ್ಮಕಲೋತ್ಸವದ ಅಧ್ಯಕ್ಷರಾದ ಈಶ್ವರನ್ನೇ ನಮ್ಮ ಯಾಕಲ ನಮ್ಮ ಮಂದಿರದ ಚಟುವಟಿಕೆಗೆ ಅದಕ್ಕೆ ವೇದಿಕೆ ಕೊಡ್ತೀನಿ. ಆ ರೈತರು ಕೂಡ ಭಾರಿ ಗಿಡ ಆಮೇಲೆ ಇಂಗ್ಲಿಗೆ ಆಗ್ಬೋದು ನಮ್ಮ ಮಂದಿರದ ಪೂರ್ವ ಕೆಲಸ ಕೊಡ್ತೀವಿ. ಸಾಕಾರ ನಮ್ಮೊಟ್ಟಿಗೆ ನಿರಂತರ ನಮ್ಮ ಕೆಲಸಗಾರರಿಗೆ ರೈತರ ಅಪ್ರತಿಮ ಕೆಲಸಗಾರ ಅವರು ದೇವರನ್ನ ಕೆಲಸಗಳನ್ನು ಮಾಡಿ ಪ್ರಬಂಧನೆ ಕಂಡೆ ಈ ಕೆರೆ ಕೋಟಿ ಗಟ್ಟಲೆ ಕೋಟಿ ಗಟ್ಟಲೆ ಕೆರೆ ಸಾಲಿನಂತೆ ಸಮಾಧಾನದ ಮುಖಾಂತರನೇ ಆ ಕೆರೆ ಮುಖಾಂತರ ಬಾಯಿಮಲ್ಲ ಸಾಧನೆ ಮಾಡ್ತಾರೆ. ಕಿಶೋರದ ನೇತೃತ್ವದಲ್ಲಿ ಅವರು ಮಾತ್ರ ನೇತೃತ್ವದ ದೇವರ ಅನುಗ್ರಹ ಆಗ್ತದೆ. ಅದೇ ಮಾತ್ರ ಸ್ವಾಗತ ಮತ್ತೊಂದು ನನ್ನ ಧರ್ಮಪಕ್ಷದ ಮತ್ತೆ ಇಲ್ಲ ಬರೋದು ನಾನೆಲ್ಲ ಈ ಸಂದರ್ಭ ಅತ್ಯಂತ ಪ್ರೀತಿಪೂರ್ವಕವಾದ ಸ್ವಾಗತ ಮಾಡುವುದಿಲ್ಲ. ಪ್ರತಿ ಜನರ ಅಂತೆಯೇ ಜನವರಿ 14 ಧರ್ಮ 14 ಆದರೆ ಮಂದಿರದ ನಮ್ಮ ಮಂದಿರದ ಬೆಳವಣಿಗೆಗೆ ನಿರಂತರ ಕೆಲಸ ಕಾರ್ಯಕ್ರಮದ ಮುಖಾಂತರ ಮಂದಿರದ ನೆನಪು ಇದ್ದಲ್ಲ ಶಾಶ್ವತವಾದ ಜೀವನ ದೂರ ಇದ್ದಲ್ಲ ಅಂದ್ರೆ ಎಲ್ಲ ಮಂದಿರ ಯಾರು ಕೂಡ ನಮ್ಮ ರೀತಿಗೆ ಪ್ರೀತಿ ಗೌರವ ಇವತ್ತು ಮಂದಿರದಲ್ಲಿ ದಂಪತಿ ಸಮೇತ ಶ್ರೀದೇವಿ ಧರ್ಮ ಸತಿ 14 ಸತಿ ಒಟ್ಟಿಗೆ ಬೈತಾರೆ. ಹಿರಿಯರಿಗೆ ಸೇವಾ ಸಮಿತಿಯ ಅಧ್ಯಕ್ಷರು ಜವಾಬ್ದಾರಿ ಮುಖಾಂತರ ನಮ್ಮ ಮಂದಿರಗಳ ಉತ್ಸವ ಸಮಿತಿ ಉಪಾಧ್ಯಕ್ಷರಾದ ಕೆಲಸ ಕಾರ್ಯಕ್ರಮಗಳೊಟ್ಟಿಗೆ ಪ್ರಾರಂಭದ ದಿನಗಳಿಂದ ಈ ಮಂದಿರ ಕುಟುಂಬ ಸಹಕಾರ ಒಟ್ಟೊಟ್ಟಿಗೆ ಕೆಲಸ ಮಾಡಿದ್ದಾರೆ. ಆನಂದನೆ ಅವರೊಟ್ಟಿಗೆ ಯೋಗಟ್ಟಿಂದೆಲ್ಲ ಅವರೊಟ್ಟಿಗೆ ನಿರಂತರ ಮಹಿಳಾ ಸಮಿತಿ ಕೆಲಸ ಮಾಡಿದ್ದಾರೆ. ಎಲ್ಲರಿಗೂ ಅತ್ಯಂತ ಪ್ರೀತಿ ಗೌರವದ ಸ್ವಾಗತ. ಈ ಒಂದು ಮಂದಿರದ ಬೆಳವಣಿಗೆಗೆ ಕೆಲಸ ಕಾರ್ಯಗಳ ಮುಖಾಂತರ ಮಂದಿರದ ಸ್ಥಾಪನೆಗಳ ಪ್ರಮುಖ ರೂವಾರಿಯಾದ ಸ್ಥಾಪಕ ಸದಸ್ಯರಾದ ಕೆಲಸ ಮಾಡ್ತಿದ್ದಾರೆ. ನಮ್ಮ ಒಟ್ಟಿಗೆ ಇತರೆ ಈ ಮಂದಿರ ಬಗಮಿಲ್ಲದ ಪೂರ ಶಿವಶಕ್ತಿ ಚಿತ್ರಮಂಡಳಿ ಇತರ ಸತ್ಯನಾರಾಯಣ ಮಂದಿರ ಮಹಾದೇವಿ ಭಜನಾ ಮಂದಿರ ನಮ್ಮ ಬಗಮಿಲ್ಲ ಇಂಚಿನ ಪೂರ ಇರ್ತೇನೆ ಸಂಘಟನೆ ಪೂರ ಸೇರಿದೆ ಒಟ್ಟು ಬಾಲಕೃಷ್ಣ ಮಂದಿರ ಕಾರಣ ಆ ಸಂದರ್ಭದಲ್ಲಿ ನಿರಂತರವಾದ ಮಂದಿರದ ಈ ಬೆಳವಣಿಗೆಗೆ ರಾಷ್ಟ್ರಗಳಿಗೆ ನಮ್ಮ ಬಗಮಿಲ್ಲ ಕಲೆಕ್ಷನ್ ಮೂಲಕ ನಿರಂತರ ಸಂಪರ್ಕ ಮೂಲಕ ಮಂದಿರದ ಧನಸಂಗ್ರಹ ಮೂಲಕ ಬೇಡ ಮಾತ್ರ ಎದುರು ಸಂಗ್ರಾಮ ಈ ಮಂದಿರದ ಬೆಳವಣಿಗೆ ಕಾರಣಕರ್ತರಾಗ ಬೇಡು ಬರೋದಿಲ್ಲ. ಈ ಸಂದರ್ಭದಲ್ಲಿ ಅತ್ಯಂತ ಪ್ರೀತಿ ನಮ್ಮಲ್ಲಿ ವೇದಿಕೆಗೆ ವಿಠಲನ್ನೇ ಮಹಿಳಾ ಮಂಡಳಿಗೆ ಭದ್ರ ಬುನಾದಿ ಮಾಡಿದ ತಪ್ಪ ಅಪ್ಪಗ ಈ 8 ಜನಗಳ ಗೊತ್ತಿತ್ತು. ಆದ ಕಾರಣ ಈ ಕುಂಭ ಪರಿಸರಗಳಿಗೆ ಸಂಘಟನೆಗೆ ಪ್ರಥಮ ಹೆಂಗೆ ಮತ್ತೆ ಗಟ್ಟಿಯಾದ ಶಕ್ತಿ ಕೊಡಬೇಕು ಪ್ರೀತಿ ಮಹಿಳಾ ಮಂಡಳಿಗೆ ಆದಿತ್ಯ ಕರೆದಿದ್ದೇವೆ. ನಮ್ಮ ಇಂದಿರಾ ಒಬ್ಬ ರವೀಣ್ಯಕ್ಕ ನಮ್ಮ ಜಯಂತಕ್ಕ ಒಬ್ಬ ನಮ್ಮ ಸುನೀತಕ್ಕ ಸರೋಜಿನಕ್ಕ ಇಂಚಿನ ಜಯಲಕ್ಷ್ಮಿ ಶ್ಯಾಮಲಕ್ಕ ಅದು ಕೂಡ ಮೂಲಿಕ ಶ್ರೀದೇವಿ ಮಹಿಳಾ ಮಂಡಳಿಯ ಮುಖಾಂತರ
ಇವತ್ತಿನ ಅಂದರೆ ಇವತ್ತು ವೇದಿಕೆಗಳು ಇತ್ತೀಚಿನಲ್ಲಿ ಗೌರವ ಸ್ವೀಕಾರ ಮಾಡಲಿಕ್ಕೆ ಎಂಗ್ಲಿಂಗ ಮತ್ತು ಅತ್ಯಂತ ಖುಷಿ ಆಗ್ತದೆ. ರಟ್ಟಿದ ಜೋಕಲ್ ಆಗಿದೆ ಪ್ರಜ್ವಲಿಗೆ ಪ್ರಜ್ವಲ ಅಂದರೆ ಅದನ್ನ ಸೇವೆ ನಮಸ್ಕಾರ ಪ್ರಜ್ವಲ ವಿದ್ಯಾವಂತೆ ಆದರೆ ಉದ್ಯೋಗಿ ಆದರೆ ನಿಮಗೆ ಆತರ ನಡೆಸಿಲ್ಲ. ಬೇರೆ ಬೇರೆ ರೀತಿಯ ಜವಾಬ್ದಾರಿಗಳೊಟ್ಟಿಗೆ ನಮ್ಮ ಜೋಕುಲ ರಟ್ಟಿನ ಜೋಕುಲ ಮಂದಿರದ ಪ್ರತಿ ಕೆಲಸ ಕಾರ್ಯ ಕ್ರಿಯಾಶೀಲವಾದ ಕೆಲಸವನ್ನು ಈ ಸರಿ ಬಗ್ಗೆ ಬರ್ಪಿಸರಿ ಬಂದಾರಂತೆಲ್ಲ ವಿಶ್ವಾಸದ ಕೆಲಸ ಮಾಡ್ತಿನ ನಮ್ಮ ಪ್ರತಾಪ್ ವಿದ್ಯಾನಗರ ಮಟ್ಟಿಗೆ ಅಲ್ಲಿ ಪೀಠ ಅತ್ಯಂತ ಗೌರವ ಸ್ವಾಗತ ಶರತ್ ಪಕ್ಕ ಧರ್ಮವರ್ತಿ ಪ್ರೀತಿಕ ಇರುವೆಲ್ಲ ಅತ್ಯಂತ ಗೌರವ ನನ್ನ ಆತ್ಮೀಯ ಮಿತ್ರರ ಕೆಲಸ ಮಾಡೋದಕ್ಕೆ ಶರ್ಮಿಲಾ ಬಗ್ಗೆ ನನ್ನ ಆತ್ಮೀಯ ಮಿತ್ರೆ ಇಲ್ಲಿ ಡ್ಯೂಟಿದ ಕಾರಣಕ್ಕೋಸ್ಕರ ಅಶೋಕಕ್ಕೆ ಬರಲಾಗ್ತದೆ. ಅಶೋಕ ಈ ಒಂದು ಮಂದಿರದ ನಿರಂತರ ಪ್ರೀತಿ ವಿಶ್ವಾಸದಿಂದ ಅಶೋಕ್ ನಮ್ಮ ಉಳ್ಳಾಲ ಠಾಣೆಯ ಪ್ರಮುಖ ಪೊಲೀಸ್ ಅಧಿಕಾರಿಯಾಗಿ ಗೌರವದ ಅತ್ಯಂತ ಗೌರವದ ಸ್ವಾಗತ. ಅದಕ್ಕೆಲ್ಲ ನಮ್ಮ ಮಾತುಗಳ ಬರೋದ ಅತ್ಯಂತ ಗೌರವ. ಬೇರೆ ಬೇರೆ ರೀತಿಯ ಜವಾಬ್ದಾರಿಗಳೊಟ್ಟಿಗೆ ಕೆಲಸ ಸಂಧ್ಯಾಪನದ ಉದೀಪನದ ಸಂದರ್ಭದಲ್ಲಿ ಸತತವಾದ ಈ ಮಂದಿರಗಳು ಅನೇಕ ಕಾರ್ಯ ನಡೆದು ಭಜನಾ ಕಾರ್ಯಕ್ರಮ ಮುಖ್ಯ ಕಾರ್ಯಕ್ರಮ ಧಾರ್ಮಿಕ ಕಾರ್ಯಕ್ರಮ ಹಾಗೆ ಗೌರವ ಕಾರ್ಯಕ್ರಮ ನಡೆದು ಈ ಮಾತ್ರ ಕಾರ್ಯಕ್ರಮ ಗೌರವ ನಡೆಪಟ್ಟರೆ ದಯವಿಟ್ಟು ನಟರು ಪಾತ್ರ Thank you.